ರಾಜ್ಯದಲ್ಲಿ ಕೋವಿಡ್ನಿಂದ ಮೃತಪಟ್ಟ ಬಿಪಿಎಲ್ ಪಡಿತರ ಹೊಂದಿರುವ ಬಡವರ ಕುಟುಂಬದವರಿಗೆ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಕನಿಷ್ಠ 5 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಎಂದು ಮಾಜಿ ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಅವರು ಆಗ್ರಹಿಸಿದರು. ಅವರು ಮಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಸರ್ಕಾರ ಈಗಾಗಲೇ ಕಾರ್ಪೊರೇಟರ್ ಕಂಪನಿ, ಖಾಸಗಿ ಸಂಸ್ಥೆಗಳಿಂದ ಕೋವಿಡ್ ನಿಧಿ ಸಂಗ್ರಹ ಮಾಡಿದೆ. ಹೀಗಿರುವಾಗ ಮೃತಪಟ್ಟ ಬಡವರ ಕುಟುಂಬಕ್ಕೆ ಅನುದಾನ ನೀಡುವುದು ಕಷ್ಟವೇ ಅಲ್ಲ ಎಂದು ಹೇಳಿದರು. ಕೋವಿಡ್ ಲಸಿಕೆ ಬಂದ ಬಳಿಕ ಬಿಹಾರ ರಾಜ್ಯಕ್ಕೆ ಉಚಿತವಾಗಿ ಲಸಿಕೆ ನೀಡುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಘೋಷಿಸಿದ್ದು, ಕರ್ನಾಟಕದಲ್ಲೂ ಎಲ್ಲರಿಗೂ ಉಚಿತವಾಗಿ ಲಸಿಕೆ ಸಿಗುವಂತಾಗಬೇಕು ಎಂದು ಆಗ್ರಹಿಸಿದರು. ಮಾತ್ರ ಬಿಪಿಎಲ್ ಇರಬಹುದು, 40% ಬೇರೆ ಇರಬಹುದು. ಯಾರು ಬಿಪಿಎಲ್ ಕಾರ್ಡ್ ಹೊರಡಿದ್ದಾರೆ ಅವರಿಗೆ ಕನಿಷ್ಠ 5 ಲಕ್ಷ ರೂಪಾಯಿ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಸರ್ಕಾರಕ್ಕೆ ಕೊಡಲಿಕ್ಕೆ, ಹಾಗೆ ಸರ್ಕಾರ ಇಮಿಡಿಯೇಟ್ ಆಗಿ ರಿಹಬಿಲಿಟೇಷನ್ ಕಾರ್ಯಕ್ರಮವನ್ನು ತೆಗೆದುಕೊಳ್ಬೇಕು. ಯಾರು ಕೋವಿಡ್ ರೋಗಕ್ಕೆ ಒಳಗಾಗಿದ್ರು, ಡಿಸ್ಚಾರ್ಜ್ ಆಗಿದ್ದಾರೆ, ಅವರಿಗೆ ಮತ್ತೆ ರೋಗ ಉಲ್ಬಣ ಆಗುವಂತ ಸಾಧ್ಯತೆ ಇರ್ತದೆ. ರಿಹಬಿಲಿಟೇಷನ್ ಇಮಿಡಿಯೇಟ್ ಆಗಿ ನೀವು ತೆಗೆದುಕೊಳ್ಳಿ ಅಂತ ಸರ್ಕಾರ ಕ್ರಮ ತೆಗೆದುಕೊಳ್ಬೇಕು. ಇದರ ಬಗ್ಗೆ ಸರ್ಕಾರ ಮೌನ ವಹಿಸಿದೆ. ರಿಹಬಿಲಿಟೇಷನ್ ಇಸ್ ದ ಡ್ಯೂಟಿ ಆಫ್ ದಿ ಗವರ್ಮೆಂಟ್. ಹಾಗಾಗಿ ಮೃತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ರಿಹಬಿಲಿಟೇಷನ್ ಬಗ್ಗೆ ಯಾವುದೇ ಕಾರ್ಯಕ್ರಮ ರಾಜ್ಯದಲ್ಲೇ ಮಾಡಿಕೊಂಡಿಲ್ಲ ಸರ್ಕಾರ. ಇದು ಬೇಕಾದ್ರೆ ಬದುಕಿ ಅಂತ ಹೇಳುವ ರೀತಿಯಲ್ಲಿ ಮಾಡಿದ್ದಾರೆ. ಇದನ್ನು ನಾನು ಈಗಾಗಲೇ ವಿರೋಧ ಪಕ್ಷದ ನಾಯಕರಿಗೆ ಹೇಳಿದ್ದೇನೆ. ಈ ಡಿಸೆಂಬರ್ 7ಕ್ಕೆ ವಿಧಾನ ಪರಿಷತ್ ಸಭೆ ಪ್ರಾರಂಭಗೊಳ್ಳುತ್ತದೆ. ಇದರಲ್ಲಿ ಈ ವಿಚಾರವನ್ನು ಪ್ರಮುಖವಾಗಿ ಚರ್ಚೆ ಮಾಡ್ತೀವಿ. ರಾಜ್ಯದಲ್ಲಿ 35,000 ಜನ ತೀರಿಹೋದರೆ. ಸುದ್ದಿಗೋಷ್ಠಿಯಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಉಪಮೇಯರ್ ಮೊಹಮ್ಮದ್ ಕುಂಜತ್ ಬೈಲ್, ಮಾಜಿ ಮೇಯರ್ ಶಶಿಧರ್ ಹೆಗ್ಡೆ, ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಶ್ವಾಸ್ ದಾಸ್, ವಿ ಸಾಹುಲ್ ಹಮೀದ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು.